ತಿಪಟೂರು ತಾಲೂಕಿನ ಹೊನ್ನವಳ್ಳಿ ಹೋಬಳಿಯ ಬಿ ಹೊಸಹಳ್ಳಿಯ ಎಸ್ಬಿಕೆ ಕ್ರಿಕೆಟರ್ಸ್ ತಂಡದ ವತಿಯಿಂದ 2ನೇ ವರ್ಷದ ಕ್ರಿಕೆಟ್ ಪಂದ್ಯಾವಳಿಯ ಉದ್ಘಾಟನೆ ನಡೆಯಿತು. ಸಮಾಜ ಸೇವಕ ಬಿಆರ್ ಶಶಿಧರ್, ಕೆಎಂಎಫ್ ನಿರ್ದೇಶಕ ಪ್ರಕಾಶ್ ಮತ್ತು ಅಬಿ ಡೆಂಟಲ್ ಕ್ಲಿನಿಕ್ನ ಡಾಕ್ಟರ್ ಬಸವಪ್ರಸಾದ್ ಕಾರ್ಯಕ್ರಮವನ್ನು ಬ್ಯಾಟ್ ಬೀಸುವುದರ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಬಳುವನೆರಳು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಶೀಲಮ್ಮ, ಹಾಲ್ಕುರ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಮಾ ಮಹೇಶ್, ಜಯ ಕರ್ನಾಟಕ ಜನಪರ ವೇದಿಕೆ ಅಧ್ಯಕ್ಷ ಬಿಟಿ ಕುಮಾರ್, ಮತ್ತಿಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ಹರೀಶ್ ಗೌಡ, ಪ್ರಮೀಳಾ ಅಡವೀಶ್, ಮುಖಂಡರಾದ ಗಂಗಾಧರ್, ಚಿದಾನಂದ್ ಮತ್ತು ಶಂಕರಲಿಂಗಪ್ಪ ಸೇರಿದಂತೆ ಎಸ್ಬಿಕೆ ಕ್ರಿಕೆಟರ್ಸ್ನ ಪದಾಧಿಕಾರಿಗಳು, ಗ್ರಾಮದ ಮುಖಂಡರು ಹಾಗೂ ಕ್ರೀಡಾಭಿಮಾನಿಗಳು ಭಾಗವಹಿಸಿದ್ದರು. ಹಳ್ಳಿಗೂ ಕ್ರಿಕೆಟ್ ಜಾಸ್ತಿ ಸ್ವಲ್ಪ ಶುರುವಾಗಿದೆ. ಹಿಂದೆ ಕಬಡ್ಡಿ, ವಾಲಿಬಾಲ್ ಅವು ಆಡ್ತಿದ್ರು. ಇವತ್ತು ಇಡೀ ಪ್ರಪಂಚದಲ್ಲಿ ಕ್ರಿಕೆಟ್ಗೆ ಇರೋಷ್ಟು ಬೇರೆ ಯಾವುದೂ ಇಲ್ಲ. ಅವ್ರಿಗಾಗಿತ್ತೇನೋ ಅನ್ನೋ ಒಂದು ಯಾರು ಚೆನ್ನಾಗಿ ಆಡ್ತಾರಲ್ಲ ಅವ್ರಿಗೆ ಏನೋ ಒಂದು ಭಾವನೆ ಇರುತ್ತೆ. ಇದರಲ್ಲೂ ಯಾರು ಒಬ್ರು ಉಟ್ಕೊಬೋದು, ಸ್ಟೇಟ್ ಲೆವೆಲ್ಗೋ ಡಿಸ್ಟಿಕ್ ಲೆವೆಲ್ಗೋ ಯಾರೋ ಒಬ್ರು ಚೆನ್ನಾಗಿ ಆಡೋದು ನಮ್ಮ ಇಲ್ಲಿ ಆಡಿಸಿ ಯಾರು ಒಬ್ರು ಉಟ್ಕೊಂಡ್ರೆ ಅದು ಒಂದು ಅವ್ರಿಗೊಂದು ನಮಗೆ ಬೇಸಿಕ್.